ತುಳುನಲ್ಲಿ ಮಾತಾಡ್ತಾ ಇದ್ರೆ ಸ್ವಲ್ಪ ಹೊತ್ತಾದ ನಂತರ ಪ್ರೊಫೆಸರ್ ಕರೆದು ಫ್ರಮ್ ವಿಚ್ ಪ್ಲೇಸ್ ಯು ಆರ್ ಕಮಿಂಗ್ ಅಂತ ಕೇಳಿದ್ರು. ಫ್ರಮ್ ಕರ್ನಾಟಕ ಅಂತ. ವಿಚ್ ಪಾರ್ಟ್? ಸೌತ್ ಕೇಂದ್ರ. ಇನ್ ಪರ್ಟಿಕ್ಯುಲರ್ ಹೇಳಿದ್ರು. ಪುತ್ತೂರು. ಐ ಲಿವ್ಡ್ ದೇರ್ ಫಾರ್ ಸಮ್ ಟೈಮ್. ಅವರ ಬ್ರದರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರಂತೆ ಕಾಸರಗೋಡಲ್ಲಿ. ಆಮೇಲೆ ಬಂಟ್ವಾಳಕ್ಕೆ ಬಂದು ಆಮೇಲೆ ಪೋಳ್ಯದಲ್ಲಿ ಅವ್ರ ಮನೆ ಇತ್ತಂತೆ. ಹಾಗೆ ಪುತ್ತೂರಿನ ಕೆ ಜಿ ಸುಬ್ರಹ್ಮಣ್ಯನ್ ಅವರ ಒಂದು ಫಿಲಮ್ ಮಾಡಿದಾಗ ಇದನ್ನು, ಅದು ಕೇರಳದವ್ರು ಮಾಡಿದ ಕಾರಣ ಇದನ್ನು ನಗಣ್ಯ ಮಾಡಿದ್ದಾರೆ, ಅದನ್ನು ಮೆನ್ಷನ್ನೇ ಮಾಡಿರಲಿಲ್ಲ. ಆದರೆ ನಮ್ಮ ಗುರುಗಳಿಗೆ ನಾನು ಭಾಳ ಅಚ್ಚುಮೆಚ್ಚಾಗಿ, ನಾವು ಬೆಂಗಳೂರಿಗೆ ಬಂದಾಗೆಲ್ಲ ನಮ್ಮ ಮನೆಗೂ ಬಂದಿದ್ದರು. ಹೀಗೊಂದು ಪ್ರಸಂಗ ಇದೆ. ಹಾಗಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲದಿದ್ದ ವಿಚಾರ ಇದು. ಪುತ್ತೂರಿಗೆ ಸಂಬಂಧ ಇದೆ ಅವತ್ತು. ಬಹುಶಃ ನೀವೆಲ್ಲ ಅವರ ಚಿತ್ರಗಳನ್ನು ನೋಡಿದಿರೇನೋ, ಅವ್ರ ಬಗ್ಗೆ ಕೇಳಿದಿರೇನೋ ಗೊತ್ತಿಲ್ಲ. ಹೆಚ್ಚಿನ ಮಂದಿ ಕೇಳಿರ್ಲಿಕ್ಕಿಲ್ಲ. ಯಾಕಂದರೆ ಅಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಆದ ನಂತರ ಇವರು ಅವರ ಶಾಂತಿನಿಕೇತನದ ಪ್ರಿನ್ಸಿಪಾಲ್ರು, ಅವ್ರು ಮಾತ್ರ ಅಷ್ಟೇ ಗೊತ್ತಿರೋದು ಎಲ್ಲರಿಗೆ ಜನರಿಗೆ. ಆದರೆ ದಕ್ಷಿಣ ಕನ್ನಡದಲ್ಲಿಗೂ ಪುತ್ತೂರಿಗೂ ಸಂಬಂಧಿಸಿದ ನಮ್ಮ ಮೇಷ್ಟ್ರು ಅವರಿಗೆ ಇಲ್ಲ, ಒಂದು 1913 ಏನೋ ಅವರು ತೀರ್ಕೊಂಡ್ರು. ಅದಕ್ಕಿಂತ 2 ವರ್ಷಕ್ಕೆ ಹಿಂದೆ ಬೆಂಗಳೂರಿಗೆ ಬಂದಿದ್ರು. ಅವ್ರದ್ದೊಂದು ರೆಟ್ರಾಸ್ಪೆಕ್ಟಿವ್ ಆಗಿತ್ತು ಬೆಂಗಳೂರಿನ ನ್ಯಾಷನಲ್ ಗ್ಯಾಲರಿ ಆಫ್ ಆರ್ಟ್, ಮಾಡರ್ನ್ ಆರ್ಟ್ ಅಲ್ಲಿ ಅವರ ರೆಟ್ರಾಸ್ಪೆಕ್ಟಿವ್ ಆಯಿತು. ಬಹುಶಃ ನೀವು ಯಾರೋ NGMA ಬಗ್ಗೆ ಕೇಳಿಲ್ಲ ಅಂತ ಕಾಣುತ್ತೆ. NGMA ಅಂತೇಳಿ ಒಂದು ದೊಡ್ಡ ಗ್ಯಾಲರಿ ಇದೆ. ಅದು ನಮ್ಮ ರಾಷ್ಟ್ರದ ಎಲ್ಲ ಪೇಂಟರ್ಸ್ನ ಇಂಪಾರ್ಟೆಂಟ್ ವರ್ಕ್ಸ್ ಎಲ್ಲ ಅಲ್ಲಿದೆ, ನೀವು ನೋಡ್ಬೋದು. ನಮಗೆ ಸಾಮಾನ್ಯವಾಗಿ ಇಂಪಾರ್ಟೆಂಟ್ ವರ್ಕ್ಸ್ ಎಲ್ಲ ಮುದ್ರಣದ ಮೂಲಕ ಸಿಗುತ್ತೆ. ಅದರಲ್ಲಿ ಒಂದು 50% ಲಾಸ್ ಆಗಿರುತ್ತೆ. ಇದೊಂದು ಗೆಟ್ ದ ರಿಯಲ್ ಅದರ ಬಣ್ಣದ ಚಮಕುಗಳಿದೆಯಲ್ಲ. ಕಾರಂತರ ಬಗ್ಗೆ ತಾಳ್ತಜೆಯವರು ಹೇಳುವಾಗ ಅವರು ಅದರ ತಂತ್ರಗಾರಿಕೆ ಬಗ್ಗೆ ಅದನ್ನು ಮೆಚ್ಚಿರಲಿಲ್ಲ ಅಂತ. ಆದರೆ ತಂತ್ರಗಾರಿಕೆ ಕೂಡ ಅಷ್ಟೇ ಪ್ರಮುಖವಾದ ಪಾತ್ರ. ಯಾಕಂದರೆ ನಾನು ಈ ವಿಚಾರ ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಚಿತ್ರಕಲೆಗೆ ನಮ್ಮ ಎಕ್ಸ್ಪೋಜರು ಬಹಳ ಸೀಮಿತವಾಗಿರೋದು. ಮಕ್ಕಳಿಗೆಲ್ಲ ಸಾಮಾನ್ಯವಾಗಿ 3ನೇ 5ನೇ ಕ್ಲಾಸ್ನವರೆಗೆ ಇಲಸ್ಟ್ರೇಷನ್ಸ್ ಇರುತ್ತೆ, ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ. ಆಮೇಲೆ ಚಿತ್ರಗಳು ಮಾಯ ಆಗಿಬಿಡುತ್ತೆ. ಆಮೇಲೆ ಬರೀ ಪದಗಳ ಮೂಲಕ ನೀವು ಎಷ್ಟನ್ನು ರೀಚ್ ಆಗ್ಬೋದು, ಯಾವ ಕಲೆಯನ್ನು ನೀವು ಎಕ್ಸ್ಪ್ಲೇನ್ ಮಾಡೋದು, ಬಣ್ಣವನ್ನು ಹೇಗೆ ಬಳಸ್ಬೋದು ಅಂತೇಳಿ 1-2 ಸೆಂಟೆನ್ಸ್ ಹೇಳಿದೆ. ಆದರೆ ಅದಕ್ಕೊಂದು ಮಜಾ ಇರುತ್ತೆ. ಅಂದರೆ ರಾಗವನ್ನು ಹಾಡಿದಾಗ ನಾನು ಆ ಎಂಬುದು, ಸಂಗೀತಗಾರ ಆ ಎಂಬುದಕ್ಕೆ ಬಹಳ ವ್ಯತ್ಯಾಸ ಇದೆ. ಇಟ್ಸ್ ಟೇಮ್ಡ್, ಸೋ ಮಚ್ ಆಫ್ ಕಂಟ್ರೋಲ್ ಇದೆ ಅದರಲ್ಲಿ. ಹಾಗೆ ಬಣ್ಣಕ್ಕೂ ಅದರ ಕಸುಬುದಾರಿಕೆಗೆ ಆ ರಿಯಾಜ್ ಮಾಡಿದವರಿಗೆ ಗೊತ್ತಿರುತ್ತೆ. ಒಂದು ವಾಟರ್ ಕಲರನ್ನು ಎಷ್ಟನ್ನು ಹೆಂಗೆ ಹಾಕಿದರೆ ಆ ಬಣ್ಣ ಅಷ್ಟು ಸಾಕು, ಅದರ ಇತಿಮಿತಿಗಳು ಗೊತ್ತಿರುತ್ತೆ. ಹಾಗೆ ಮಾತ್ರ ಅದು ಬಿಗಿ, ಚಿತ್ರ ಬರೆಯುವಾಗ ಅದಕ್ಕೊಂದು ಬಿಗಿ ಇರುತ್ತೆ. ಆ ಬಿಗಿಯನ್ನು ಎಷ್ಟರಲ್ಲಿ ಸಾಧಿಸ್ಬೋದು ಅಂತ. ಇದಕ್ಕೆ ನಾನು ಉದಾಹರಣೆ ಹೇಳೋದಿದ್ರೆ, ನನಗೊಂದು ಪಾಠ ಆಯಿತು ಜೀವನದಲ್ಲಿ, ಪಾಠ. ಫಸ್ಟು ಕಾರಂತರು ಬೈದು ನನ್ನನ್ನು. ನಾನು ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಮಾಡುತ್ತಿದ್ದೆ. ಎರಾವರಿ ಬಣ್ಣ ಹಾಕಿ ಅದಕ್ಕೆ ಒಂದು ತೆಂಗಿನ ಮರ, ನೀರು, ಅದರ ಪ್ರತಿಫಲನ, ಇಂಥದ್ದನ್ನೆಲ್ಲ ಕ್ಯಾಶುವಲ್ ಆಗಿ ನಮ್ಮ ಮಿತಿಗಳಲ್ಲಿ ನಾವು ಗ್ರಹಿಸಿದ್ದು ಇದೆಲ್ಲ ಬಹಳ ಶ್ರೇಷ್ಠವಾದ್ದು ಅಂತ ನಮ್ಮ 6ನೇ 7ನೇ ಕ್ಲಾಸ್ನಲ್ಲಿ. ಬಹುಶಃ ನಾನಿಲ್ಲಿ ಅವ್ರ ಕೈಯಿಂದ ಬಯಸ್ಕೊಂಡಾಗ ನನಗೆ ನಾನು ನನ್ನ 9th ಸ್ಟ್ಯಾಂಡರ್ಡ್ನಲ್ಲೋ 8th ಸ್ಟ್ಯಾಂಡರ್ಡ್ನಲ್ಲಿ ನಾನು ಇಲ್ಲಿಗೆ ಆಟ ಆಡೋದಕ್ಕೆ ಬರ್ತಿದ್ದೆ. ಹಾಗೆ ನನ್ನ ಡ್ರಾಯಿಂಗ್ ಬುಕ್ ಒಬ್ಬ ನನ್ನ ಸ್ನೇಹಿತ ಇಲ್ಲಿ ತಂದು ಕಾರಂತರಿಗೆ ತೋರಿಸಿದ. ಅವರು ಬಂದು ಅಲ್ಲಿ ಸ್ಟೆಪ್ನಲ್ಲಿ ಕೂತ್ಕೊಂಡು ವಾಕಿಂಗಿಂದ ಬರ್ತಾ ಇದ್ದರು ಸೈಡ್ಗೆ ಬಂದು ಕೂತ್ಕೊಂಡು, ನೋಡಯ್ಯ ನೀನು ಮರ ಬರಿಬೇಕು ಅಂತ ಹೇಳಿದರೆ ಮರದ ಎದುರುಗಡೆಗೆ ಹೋಗಿ ಕೂತ್ಕೊ, ಅದನ್ನು ತಿಳಿಯುವುದು ಹೇಗೆ, ಅದರ ಪರ್ಸನಾಲಿಟಿಯನ್ನು ತಿಳಿ. ಅದಕ್ಕೊಂದು ವ್ಯಾಪ್ತಿ ಇದೆ, ಅದರ ಸರ್ಫೇಸ್ ಟೆಕ್ಸ್ಚರ್ ಇದೆ. ಪ್ರತಿಯೊಂದು ಒಂದೊಂದು ಮರಕ್ಕೂ ಒಂದೊಂದು ಪರ್ಸನಾಲಿಟಿ ಇರುತ್ತೆ, ಅದನ್ನು ಗ್ರಹಿಸ್ಬೋದು.
ಇದರ ಪುನರಾವರ್ತನೆ ಆದ್ದು ನಾನು ಶಾಂತಿನಿಕೇತನಕ್ಕೆ ಹೋದಾಗ. ಅದಕ್ಕಿಂತ ಮುಂಚೆ ನಮ್ಮ ಇಡೀ ಸ್ಟೇಟ್, ನಾನು ಸುಮಾರು 55 ವರ್ಷದಿಂದ ನಮ್ಮ ಚಿತ್ರಕಲೆಯ ಆಗು ಹೋಗುಗಳನ್ನು ನೋಡಿದ್ದೇನೆ. ಬೆಂಗಳೂರಿನಲ್ಲಿ 2 ಗುಂಪಿತ್ತು. ಒಂದು ರಿಯಲಿಸಮ್ ಮಾಡುವವರು, ಅಂದರೆ ಬ್ರಿಟಿಷ್ ಪರಂಪರೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಅಡರಿದ ನಮ್ಮ ರವಿವರ್ಮನ ಪರಂಪರೆ ಅಂತಲೇ ಕರೆಸಿಕೊಳ್ಬಹುದಂಥದ್ದು ಕ್ಯಾಲೆಂಡರ್ ಪರಂಪರೆ, ಅವೆಲ್ಲ ಜನರಿಗೆ ಆಪ್ತವಾಗಿತ್ತು. ಆಗ ವೆಂಕಟೇಶನ ಚಿತ್ರ ಬಂದಾಗ, ರಾಮನ ಚಿತ್ರ ಬಂದಾಗ ಎಲ್ಲ ನಮಗೆ ಬಹಳ ಆಪ್ತವಾಗಿಬಿಡುತ್ತೆ, ಎಷ್ಟು ಚಂದ ಬರೆದಿದ್ದಾರಲ್ಲ ಅಂತೇಳಿ. ಆದರೆ ಅದು ನಮ್ಮ ಭಾರತೀಯ ಭಾಷೆ ಅಲ್ಲ, ಅದು ಇಲ್ಲಿಂದ ಬ್ರಿಟಿಷರ ಸ್ಕೂಲ್ ಆಫ್ ಆರ್ಟಿಂದ ನಮ್ಮ ಮೇಲೆ ಹೇರಲ್ಪಟ್ಟ ಒಂದು ಇದು. ಆದರೆ ಅದರಿಂದ ಹೊರಬರೋದು ಹೇಗೆ? ಹೊರಬರೋದಕ್ಕೆ ಯಾರಿಗೂ ದಾರಿ ಇರಲಿಲ್ಲ. ಅಂದರೆ ಎಲ್ಲರೂ ನಮಗೆ ಆಗ ಸಿಗ್ತಿದ್ದದ್ದೆಲ್ಲ ಪುಸ್ತಕಗಳಲ್ಲಿ ಪ್ರಕಟವಾಗಿರುವಂಥ ಅವರ ಚಿತ್ರಗಳು, ಸಣ್ಣ ಅವರ ಬಯೋಡೇಟಾ, ಹೇಗೆ ಬದುಕಿದ್ರು ಅಂತೇಳಿ. ಅಷ್ಟನ್ನೇ ನಮಗೆ ಮಾಡರ್ನಿಸಮ್ ಕೂಡ ಅಷ್ಟೇ. ನಮ್ಮ ಎಕ್ಸಾಮಿನೇಷನ್ಗೆ ಆ ಟೆಕ್ಸ್ಟ್ಗಳಿಂದ ಏನಾದರೂ ಕೇಳ್ತಾರೆ. ಹಾಗಾಗಿ ಒಂದು ರೀತಿಯ ನಿಂತ ನೀರಾಗಿಬಿಟ್ಟಿತ್ತು. ಬಹುಶಃ ದೊಡ್ಡ ಕೊಡುಗೆ ಕೊಟ್ಟವರು ಕೆ ಹೆಬ್ಬಾರರು. ಕೆ ಹೆಬ್ಬಾರರನ್ನು ನಮ್ಮ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದರು. ಕೆ ಹೆಬ್ಬಾರರಿಗೆ ಅವರ ಇಂಟಿಗ್ರಿಟಿಗೆ, ಪರ್ಸನಲ್ ಇಂಟಿಗ್ರಿಟಿಗೆ ಇಂದಿರಾ ಗಾಂಧಿಯಿಂದ ಹಿಡ್ಕೊಂಡು ಎಲ್ಲರೂ ಆಗ ಏಕಕಾಲಕ್ಕೆ ಹೆಬ್ಬಾರರು ಮುಂಬೈ ಆರ್ಟ್ ಸೊಸೈಟಿಯ ಅಧ್ಯಕ್ಷರು, ಗೋವಾ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರು, ಸೆಂಟ್ರಲ್ ಅಕಾಡೆಮಿ ಅಧ್ಯಕ್ಷರು ಹಾಗೂ ಕರ್ನಾಟಕದ ಅಧ್ಯಕ್ಷರು ಆಗಿದ್ದರು. ಅವರು ಬಂದ ನಂತರ ಇಲ್ಲಿ ಒಂದು ಈ ನಿಂತ ನೀರಾದ ನಮ್ಮ ಪೇಂಟರ್ಸು ಸೆಂಟ್ರಲ್ ಅಕಾಡೆಮಿಗೆ ಪೇಂಟಿಂಗ್ಸ್ ಕಳಿಸಿದ್ರೆ ಅದನ್ನು ಬಾಕ್ಸೇ ಓಪನ್ ಮಾಡ್ತಿರ್ಲಿಲ್ಲ. ಅಂದರೆ ಇಲ್ಲಿ ಎಲ್ಲೂ ಇವರಿಗೆ ಯಾವ ಮಟ್ಟದ ಇದು ಕೊಡ್ತಿರ್ಲಿಲ್ಲ. ಕಾರಂತರು ಬಂದ ತಕ್ಷಣ, ಇವರು ಹೆಬ್ಬಾರರು ಬಂದ ತಕ್ಷಣವೇ ಅವರು ಯೋಚನೆ ಮಾಡಿದರು, ಇಲ್ಲಿಯ ಕೆಲವು ಪ್ರತಿಭೆಗಳನ್ನು ಬೇರೆ ಬೇರೆ ಸ್ಟೇಟ್ನ ಸ್ಕೂಲ್ಗಳಿಗೆ ಕಳಿಸಿ ಅಲ್ಲಿಂದ ಕಸಿ ಆಗತ್ತೆ. ಅಲ್ಲಿಯ ವಿಚಾರಧಾರೆಗಳು ನಮ್ಮ ವಿಚಾರಧಾರೆಗಳ ಜೊತೆಯಲ್ಲಿ ಒಂದು ಕಸಿ ಆದರೆ ಇಲ್ಲಿಯ ಸ್ಟೇಟ್ ಆಫ್ ಅಫೇರ್ಸ್ ಇಂಪ್ರೂವ್ ಆಗ್ಬೋದು ಅಂತೇಳಿ ಬಹುಶಃ ಅದೇ ಆದದ್ದು. ಅದಾದಮೇಲೆ ಇನ್ನೊಂದು ವಿಶೇಷ ಏನಂದರೆ, ನಾನು ಕಲಿತದ್ದು RM ಹಡಪದ್ದು ಅಂತ ಅವರ ಸ್ಕೂಲ್ನಲ್ಲಿ. ಅದರ ಒಂದು ವಿಶೇಷತೆ ಏನು ಅಂದರೆ, 1982ರಲ್ಲಿ ಇನ್ಲ್ಯಾಕ್ ಸ್ಕಾಲರ್ಶಿಪ್ ಅಂತೇಳಿ ಇಂಗ್ಲೆಂಡಲ್ಲಿ ಒಂದು ಸ್ಕಾಲರ್ಶಿಪ್ ಇತ್ತು. ಸನ್ ಜೈನ್ ಕಮ್ಯುನಿಟಿ ಅವರೇನೋ ಮಾಡಿದ್ದು. ಇಲ್ಲಿಯ ಪ್ರತಿಭಾವಂತರನ್ನು ರಾಯಲ್ ಕಾಲೇಜ್ ಆಫ್ ಆರ್ಟ್ನಲ್ಲಿ ಹೈಯರ್ ಎಜುಕೇಷನ್ಗೆ 2 ವರ್ಷ ಕಳಿಸ್ತಿದ್ರು. ಹಾಗೆ ಹೋದ ಶುರುವಿನ 6 ಮಂದಿ, ಅಂದರೆ ಪ್ರತಿ ವರ್ಷ 86, 87ರವರೆಗೆ ಬರೀ ಕರ್ನಾಟಕದವರೇ ಇದನ್ನು ಗಳಿಸಿದರು. ಅದಕ್ಕೆ ರಾಯಲ್ ಕಾಲೇಜ್ ಆಫ್ ಆರ್ಟ್ನ ಪ್ರಿನ್ಸಿಪಾಲ್ ಒಂದು ಪತ್ರ ಬರೆದ್ರು RM ಹಡಪದಿಗೆ, ವಾಟ್ ಈಸ್ ದ್ಯಾಟ್ ಸ್ಪೆಷಾಲಿಟಿ ಯು ಹ್ಯಾವ್ ಗಾಟ್ ಇನ್ ಯುವರ್ ಸ್ಕೂಲ್? ನಮ್ಮ ಸ್ಕೂಲ್ನಲ್ಲಿ ಒಬ್ಬರೇ ಮೇಷ್ಟ್ರು, ಎಲ್ಲದನ್ನು ಹೇಳ್ಕೊಡೋರು, ಹಿಸ್ಟ್ರಿ ಆಫ್ ಆರ್ಟಿಂದ ಹಿಡ್ಕೊಂಡು ಎಲ್ಲವನ್ನು ಹೇಳ್ಕೊಡೋರು ಅವರೇ, ಮತ್ತು ಗ್ರೇಟ್ ಮೋಟಿವೇಟರ್ ಅವರು. ಆದರೆ ಅದಕ್ಕೆ ಒಂದು ರೀತಿಯ ಸ್ಪಷ್ಟತೆ ಇರಲಿಲ್ಲ. ನಾವು ಇದೆಲ್ಲ ಅಸ್ಪಷ್ಟ ಹಾದಿಯಲ್ಲಿ ನಡೆದು ಬಂದವರು. ಇದರ ಮಧ್ಯದಲ್ಲಿ ಒಂದೇನಾಗ್ತಿತ್ತು ಅಂದರೆ, 70ಸ್ನಲ್ಲಿ ಪ್ರಜಾವಾಣಿಯಲ್ಲಿ ನವ್ಯ ಕಥೆಗಳ ಉಗಮ ಆಯಿತು. ನನಗನ್ನಿಸ್ತು ನಾವು ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಇರುವಂಥದ್ದು ವರ್ಲ್ಡ್ ಹಿಸ್ಟ್ರಿಯಲ್ಲಿ ನವ್ಯ ಹೇಗೆ ಪ್ರಾರಂಭ ಆಯಿತು, ನವ್ಯದ ಬೇರೆ ಬೇರೆ ಆಯಾಮಗಳು, ಇವುಗಳನ್ನೆಲ್ಲ ಅಭ್ಯಸಿಸ್ತಾ ಇದ್ದೇವೆ. ಹಾಗಾಗಿ ನಾನು ಈ ಕಥೆಗಳಿಗೆ ನಮ್ಮ ರಮ್ಯ ಚಿತ್ರಗಳನ್ನು ಬರೆಯೋದು ಕಷ್ಟ, ಅದು ಸರಿಯಲ್ಲ ಅಂತ ಅನಿಸ್ತು. ನಾನು ಕೂಡ ನನ್ನ ನೆಲೆಯಲ್ಲಿ ಯೋಚನೆ ಮಾಡಿಕೊಂಡು ಅದಕ್ಕೆ ಪ್ರತಿಕ್ರಿಯಿಸ್ತಿದ್ದೆ, ನವ್ಯ ಕವಿತೆಗಳಿಗೆ, ಇದಕ್ಕೆ ಎಲ್ಲ. ಆಗ ಎಲ್ಲ ಒಂಥರ ವಿಷಣ್ಣತೆ, ಪರಕೀಯ ಪ್ರಜ್ಞೆ, ಇಂಥವೆಲ್ಲ ಇಟ್ಕೊಂಡಂಥ ಕಥೆಗಳ ಸ್ವರೂಪ. ಹಾಗಾಗಿ ನಾನು ಸ್ಪೇಸನ್ನು ಹೇಗೆ ಅಳವಡಿಸೋದಕ್ಕೆ ಹೇಳಿ, ಆದರೆ ಹೀಗೆ ಬರಿತಾ ಇದ್ದೆ. ಒಂದು 7-8 ವರ್ಷ ಬರೆದಿದ್ದೇನೆ. ಆಮೇಲೆ ಒಂದು ದಿನ ನಾನು ನನ್ನ ಕೊಲೀಗ್ ಅವರ
ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಯಾರು ಗೆಸ್ಟ್ ಎಲ್ಲ ಬಂದಿದ್ದರು. ಅವರು ನನ್ನನ್ನು ಪರಿಚಯಿಸ್ತಾ ಇವರು ಚಂದ್ರನಾಥ ಅಂತೇಳಿ ಭಾಳ ಫೇಮಸ್ ಆರ್ಟಿಸ್ಟ್ ಇವರು ಅಂತ. ಅವರು ನಾದ್ನಿ ಇದ್ದರು. ಅವರು ಒಂದು ನಿಮಿಷ ಯೋಚನೆ ಮಾಡಿ, ಅದೇ ಒಬ್ಬರು ಬಾಯಿಯೊಳಗೆ ಇನ್ನೊಬ್ಬರು ಕಾಲು ಬರೀತಾರಲ್ಲ ಅವರೇನಾ ಅಂತ. ಇದು ಕೇಳಲಿಕ್ಕೆ ಹಾಸ್ಯಾಸ್ಪದವಾದರೂ ಕೂಡ ಅದು ದೊಡ್ಡ ಲೆಸನ್ ನನಗೆ. ಯಾಕಂದರೆ ಸಂವಹನದಲ್ಲಿ, ಪತ್ರಿಕೆ ಅಂದರೆ ಒಂದು ಸಂವಹನ ದೃಷ್ಟಿ ಇರಬೇಕು. ಸಂವಹನದಲ್ಲಿ ನಾನು ಆಡೋ ಭಾಷೆ ಅವರಿಗೆ ಅರ್ಥ ಆಗದಿದ್ದರೆ ಅದು ವ್ಯರ್ಥ ಆಗಲ್ಲ. ಅಷ್ಟು ಸ್ಪೇಸನ್ನು ನಾನು ವೇಸ್ಟ್ ಮಾಡ್ತಾ ಇದ್ದೇನೆ. ಅದಕ್ಕೆ ಅವರಿಗೆ ಆಪ್ತವೆನಿಸಿದ ನೆಲೆಯಿಂದ ನಾನು ಅದನ್ನು ಸ್ವಲ್ಪ ಮೇಲೆ ಎತ್ತಲಿಕ್ಕೆ ಪ್ರಯತ್ನಿಸಿದೆ. ಅಂದರೆ ಇಲಸ್ಟ್ರೇಷನ್ಸನ್ನು ಪುನಃ ನಿಮ್ಮ ಚಂದಮಾಮ ಎಲ್ಲರ ಮನೆಯಲ್ಲೂ ಆಪ್ತವಾಗಿತ್ತು ಎಲ್ರಿಗೂ. ಅಲ್ಲಿ ಬೇತಾಳ ಕಥೆ ಚಿತ್ರಗಳು, MTV ಆಚಾರ್ಯ ಮಹಾಭಾರತಕ್ಕೆ ಬರೆದ ಚಿತ್ರಗಳು ಎಲ್ಲ ಬಹಳ ಪಾಪ್ಯುಲರ್ ಆಗಿದ್ದದ್ದು. ಸೊ ಆ ನೆಲೆಯಿಂದ ನನಗೆ ಆಗಲೇ ನಳಿನಿ ಮೂರ್ತಿ ಅಂತ ಒಬ್ಬರು ವಿಜ್ಞಾನಿ, ಅವರು ಭೀಷ್ಮನ ಕಥೆಯನ್ನು ಸುಧಾಕ್ಕೆ ಬರೆದು ಆ ಅವಕಾಶವನ್ನು ಬಳಸ್ಕೊಂಡೆ ನಾನು. ಆ ಚಂದಮಾಮದ ಕಥೆಯ ನೆಲೆಯಿಂದ ಆ ಚಿತ್ರಗಳನ್ನು ಬರೀತಾ ಇದ್ದೆ. ಅದು ತುಂಬ ಪಾಪ್ಯುಲರ್ ಆಯಿತು. ದುರದೃಷ್ಟವಶಾತ್ ಅದು ಮುಗಿಯುವಷ್ಟರಲ್ಲಿ ನಳಿನಿ ಮೂರ್ತಿಯವರು ತೀರ್ಕೊಂಡ್ರು. ಆ ಚಿತ್ರಗಳು ನನ್ನ ಹತ್ರ ಇಲ್ಲ. ಅವರ ಯಜಮಾನರು ಬಂದು ಅವರ ಪ್ರೀತಿಯ ಕಾದಂಬರಿ ಇದು ಅದರ ಚಿತ್ರಗಳು ದಯವಿಟ್ಟು ನಾನು ಕೊಡಿ ಅಂತೇಳಿ ಕೊಟ್ಟಿದ್ದೆ. ನಾನು ಕೊಟ್ಬಿಟ್ಟೆ. ಆಮೇಲೆ ನಿನ್ನೆ ತೀರ್ಕೊಂಡ GN ರಂಗನಾಥರಾವ್ ಅವರು ನನ್ನ ರೂಮ್ಮೇಟ್ ಆಗಿದ್ದರು, ನನ್ನ ಸಹೋದರನಂತೆ ಇಬ್ಬರೊಬ್ಬರು. ಅವರು ಸುಧಾದಲ್ಲಿ ಕುಮಾರವ್ಯಾಸ ಭಾರತ ಮತ್ತು ಇನ್ನೊಂದು ವಚನ ಭಾರತ ಶುರು ಮಾಡಿದರು. ಕುಮಾರವ್ಯಾಸ ಭಾರತ ಶುರುವಾಗಿ ಬಂತು. ಆಗ ನನಗೆ ಡಬಲ್ ಸ್ಪ್ರೆಡ್ ಸ್ಪೇಸ್ ಕೊಟ್ಟು ಪತ್ರಿಕೆಯಲ್ಲಿ ಇವುಗಳು ತುಂಬ ಪಾಪ್ಯುಲರ್ ಆಗಿ, ಬಹುಶಃ ನಾನು ಈ ಶೋ ನಾನು ಬೆಂಗಳೂರಲ್ಲಿ ಮಾಡಿದ್ದೆ. ಆಗ ಕರ್ನಾಟಕದ ಮೂಲೆಗಳಿಂದ ಜನ ಬಂದು ಅದನ್ನು ನೋಡ್ತಿದ್ದರು. ದಿವಸಕ್ಕೆ ಕನಿಷ್ಠ 1-1.5 ಸಾವಿರ ಜನ ಬರ್ತಿದ್ರು. ಒಂದು 15-20 ದಿವಸ ಬಂದಿದ್ದರು. ಇವತ್ತಿನ ಈ ಕಾರ್ಯಕ್ರಮ ನಮಗೆಲ್ಲ ಅತ್ಯಂತ ಸಂತೋಷದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮ ಸಹಾಯಕ ಆಯುಕ್ತರು ನಿರ್ಧಾರವನ್ನು ತಗೊಂಡಿದ್ದರು. ನನ್ನ ಹತ್ರ ಕೇಳಿದರು ಯಾರಿಗೆ ಪ್ರಶಸ್ತಿ ಪ್ರದಾನ ಮಾಡೋದು. ಆಗ ನಾನು ಒಂದೇ ವಿಚಾರ ಹೇಳಿರುವಂಥದ್ದು, ನಮ್ಮ ಪುತ್ತೂರಿನವರು ಯಾರು ಸಾಧನೆ ಮಾಡಿದ್ದಾರೆ ಆ ಪುತ್ತೂರಿನವರಿಗೆ ಇದನ್ನು ನೀವು ಆಯ್ಕೆ ಮಾಡಿ ಕೊಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದೆ. ಒಂದಷ್ಟು ಜನರ ಹೆಸರನ್ನು ನಾವು ತೆಗೊಳ್ಳುವಂಥ ವಿಚಾರ ಆಯಿತು. ಆನಂತರ ಕೆಲವರನ್ನು ಈ ವರ್ಷ ಬೇಡ, ನಮಗೆ ಬರುವ ವರ್ಷ. ಆನಂತರ ಒಂದೊಂದೇ ಹಂತವಾಗಿ ಆ ಟೀಮಿನವರು ಅದನ್ನು ಏನು ಆಯ್ಕೆ ಮಾಡಿದ್ದಾರೆ. ನಮ್ಮ ಚಂದ್ರನಾಥ ಆಚಾರ್ಯವರ ಹೆಸರು ಮುಂದೆ ಬಂತು. ಅವರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಮಾಡುವಂಥ ಕೆಲಸ ಆಗಿದೆ. ಶಿವರಾಮ ಕಾರಂತರ ಬಗ್ಗೆ ಹೇಳಬೇಕಿದ್ರೆ ಒಂದಷ್ಟು ವಿಚಾರಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಈ ಪ್ರಪಂಚದ ಸುಖವನ್ನು ಹೆಚ್ಚಿಸಿಕೊಳ್ಳುತ್ತಾರೋ ಅವರು ತಮ್ಮ ಸುಖವನ್ನು ಹೆಚ್ಚಿಸಿಕೊಳ್ಳುತ್ತಾರೋ, ಬಾಳ್ವೆ ಇರುವುದು ಕಲಿಯುವುದಕ್ಕೆ, ಕಲಿತು ತಿದ್ದುಕೊಳ್ಳಲಿಕ್ಕೆ, ತಿದ್ದಿ ತೃಪ್ತಿ ಪಡೆಯುವುದಕ್ಕೆ ಉಪದೇಶ ಮಾಡಬೇಡಿ, ಬದುಕಿ ತೋರಿಸಿ ಅಂತ ಹೇಳಿದರು. ಈಗಿನ ಕಾಲದಲ್ಲೆಲ್ಲ ಉಪದೇಶ ಮಾಡೋದು ಜಾಸ್ತಿ, ಅವರು ಮಾಡೋದು ಕಡಿಮೆ. ಆವಾಗಲೇ ಕಾರಂತರು ಅದನ್ನು ಹೇಳಿದ್ದಾರೆ, ನೀವು ಉಪದೇಶ ಮಾಡೋದನ್ನು ಕಡಿಮೆ ಮಾಡಿ ನೀವು ಬದುಕಿ ತೋರಿಸಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಇವರನ್ನು ವಿಶ್ವಕೋಶ ಎಂದೇ ಪ್ರಸಿದ್ಧಿ ಪಡೆದಿರುವ ಶಿವರಾಮ ಕಾರಂತರು ಸುಮಾರು 427 ಕೃತಿಗಳನ್ನು ಬರೆದಿದ್ದಾರೆ. 47 ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಸುಮಾರು 20,000 ಪುಟಗಳ ಅವರ ಕೃತಿಗಳು ನಮ್ಮಲ್ಲಿ ಇವಾಗ ಇದೆ. ಬದುಕಿನಲ್ಲಿ ಅವರು ಕೃತಿಗಳನ್ನು ಬರೆಯುವುದರ ಜೊತೆಗೆ ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾ ಇದ್ರು. ಅವರಿಗೆ ಆಸಕ್ತಿ, ಈಗ ಉಲ್ಲೇಖ ಮಾಡಿದರು, ಇಲ್ಲಿ ಪುತ್ತೂರಿನಲ್ಲಿ ಇದ್ದರೂ ಬೇರೆ ಬೇರೆ ಕಡೆಗೆ ಅವರು ಸಂಚಾರವನ್ನು ಮಾಡ್ತಾ ಇರುವ ವಿಚಾರವನ್ನು ಅವರು ಹೇಳಿದರು. ಅವರಿಗೆ ಸುಮಾರು ಡಾಕ್ಟರೇಟ್ ಪ್ರಶಸ್ತಿಗಳು, ಸಾಹಿತ್ಯ ಅಕಾಡೆಮಿ, ಆನಂತರ ನೋಬೆಲ್ ಸರೋಜಿನಿ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ.
ಸುಮಾರು 40 ವರ್ಷಗಳ ಕಾಲ ಈ ಬಾಲವನದಲ್ಲಿ ಅವರು ಜೀವಿಸಿದರು. ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ನಾವೆಲ್ಲ ಅವರನ್ನು ಯಾವ ರೀತಿ ಅನುಸರಿಸ್ಬೋದು. ಇವತ್ತು ಪ್ರಶಸ್ತಿ ಸ್ವೀಕಾರ ಮಾಡಿದವರು ಹೇಳಿದರು, ಆರ್ಟ್ ಬಗ್ಗೆ ಅಷ್ಟೊಂದು ವಿಚಾರಗಳನ್ನು ಹೇಳಿದರು. ನಾನು ಕೆಲವು ಕಡೆ ಹೋಗುವಾಗ ನೋಡ್ತಾ ಇದ್ದೆ, ಆರ್ಟ್ ಅಂತ ಹೇಳಿದರೆ ನಮಗೆ ಹೇಳುವಾಗ ಬರೀ ಸಿಂಪಲ್ ಆಗಿ ಕಾಣ್ತದೆ. ಮೊನ್ನೆ ರಿಲಯನ್ಸಿನ ಹೊಡೆದು ಒಂದು ಮಾಲ್ ಇದೆ ಬಾಂಬೆಯಲ್ಲಿ, ಅದಕ್ಕೆ ಹೋಗಿದ್ದೆ. ಒಂದು ಆರ್ಟ್ಗೆ ನನ್ನ ಹತ್ರ ಅದಕ್ಕೆ ಎಷ್ಟು ಕೊಡ್ತೇನೆ ಅಂತ ಹೇಳಿದ್ರೆ, ನಾನು ಅದಕ್ಕೆ ಒಂದು ಕನಿಷ್ಠ 25,000 ರೂಪಾಯಿ ಕೊಡ್ತೇನೆ ಅಂತ ಹೇಳ್ಬೋದು. ಅದಕ್ಕೆ 68 ಲಕ್ಷ ಅಂತ ಹೇಳಿದ್ರು. ನಾನೊಂದು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ವಿ, 68 ಲಕ್ಷದ ಆರ್ಟನ್ನು ತಗೊಂಡು ಹೋಗಿ ಇಡುವುದು ಇಲ್ಲಿಗೆ, ಇದಕ್ಕೆ ಮಾಡಲಿಕ್ಕೆ ಏನೇನೆಲ್ಲ ಹಾಕಿದ್ದಾರೆ ಅಲ್ಲ, ಏನು ಇದರದ್ದು 68 ಲಕ್ಷ ಮಾಡಿದವರಿಗೆ ಮಾತ್ರ, ತಗೊಂಡವರಿಗೆ ಮತ್ತೆ ಮಾಡಿದವರಿಗೆ ಗೊತ್ತಿರ್ಬೋದು ಹೊರತು ಮತ್ತೆ ನೋಡುವವರಿಗೆ ಅಷ್ಟು ಚೆನ್ನಾಗಿದೆ. ಆದರೆ ಕಲೆಗೆ ಅದರ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಮಾತ್ರ ಅದರ ವಿಚಾರ ತಿಳಿಯುವಂಥದ್ದು ಅಂತ. ನನ್ನ ಜೊತೆಯಲ್ಲಿ ಇಬ್ಬರು ಇದ್ದರು, ಅವರಿಗೆ ಆರ್ಟಿನ ಬಗ್ಗೆ ಆಸಕ್ತಿ ಇದ್ದರು. ಅವರು ನಾನು 25,000 ಅಂತ ಹೇಳೋದು ಒಂದು ಅಷ್ಟನ್ನಾಗಿದೆ. 25,000 ಅಂದರೆ ಇದು ಎಲ್ಲ ಕಡೆ ಇಲ್ಲಿ ಇರಲಿಕ್ಕಿಲ್ಲ, ಅದು ಹಾಗೆ ಸಿಗುವಂಥ 25,000ಕ್ಕೆ ನಿಮಗೆ ಏನೂ ಸಿಗುವುದಿಲ್ಲ ಅನ್ನೋ ವಿಚಾರವನ್ನು ಹೇಳಿದರು. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಯಾವುದೇ ವಿಚಾರದಲ್ಲಿ ಆಸಕ್ತಿ ಬಂದಾಗ ಮಾತ್ರ ಅದರ ಮೌಲ್ಯವನ್ನು ನಮಗೆ ತಿಳಿಯುವಂಥದ್ದು ಆಗಿದೆ. ಇವತ್ತು ಕಾರಂತರು ಕೂಡ ಹಾಗೆ. ನಾವು ಪುತ್ತೂರಿನವರು, ಪುತ್ತೂರಿನ ಪುಣ್ಯದ ಮಣ್ಣಿನಲ್ಲಿ ಬೆಳೆದವರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂಥದ್ದು. ಎಷ್ಟೋ ಜನರು ಇದ್ದಾರೆ, ಬೇರೆ ಬೇರೆ ಕಡೆ ಸಾಧನೆ ಮಾಡಿದವರು, ಈ ಭಾಗದಿಂದ ಹೋದವರು ಇದ್ದಾರೆ. ಇವತ್ತು ಕಾರಂತರು ಕೂಡ ಈ ಪುಣ್ಯದ ಮಣ್ಣಿನಲ್ಲಿ ಇದ್ದವರು. ಈ ಕಾರಂತರ ಈ ಜಾಗ ಏನಿದೆ, ಅವರ ಇಷ್ಟು ವರ್ಷದ ಅವಧಿ ಕೇಳಿದರೆ ಇದು ಇಂಪ್ರೂವ್ಮೆಂಟ್ ಆಗಿದ್ದು, ಅಭಿವೃದ್ಧಿ ಹೊಂದಿದ್ದು ಸಾಕಾಗ್ಲಿಕ್ಕಿಲ್ಲ. ಇನ್ನಷ್ಟು ಅಭಿವೃದ್ಧಿ ಪಡಿಸುವ ಅವಶ್ಯಕತೆ. ಯಾಕಂತ ಹೇಳಿದ್ರೆ ನಾವು ಪುತ್ತೂರಿನವರು ಇದನ್ನು ಅಭಿವೃದ್ಧಿ ಪಡಿಸಬೇಕು. ಇಡೀ ರಾಜ್ಯಕ್ಕೆ ಮಾದರಿಯಾದವರು, ಇದು ವಿಶ್ವಕ್ಕೆ ಮಾದರಿಯಾದವರು, ಎಲ್ಲ ಪ್ರಶಸ್ತಿಗಳನ್ನು ಪಡ್ಕೊಂಡವರು. ಇದನ್ನು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬಹುದು. ಇದರ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಗಳನ್ನು, ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಇದರ ಜೊತೆಯಲ್ಲಿ ಇದ್ದವರನ್ನು ಸೇರಿಸಿಕೊಂಡು ಅವರ ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ಅನುಕೂಲಕರವಾಗಿ ಯಾವ ರೀತಿಯಲ್ಲಿ ಅವರು ಬರೆದಂಥ ಕಾದಂಬರಿಗಳಿಗೆ ಬೇರೆ ಬೇರೆ ರೀತಿಗಳಿಗೆ ಇದು ಪೂರಕವಾಗಿ ನಡೀಬೇಕು, ಆ ರೀತಿ ಮಾಡುವುದರ ಮುಖಾಂತರ ಮುಂದಿನ ಪೀಳಿಗೆಗಳಿಗೆ ಅದನ್ನು ಕೊಡುವಂಥದ್ದಾಗಬೇಕು. ಇವತ್ತು ಒಬ್ಬರು ಇಬ್ಬರು ಅವರ ವಿಚಾರವನ್ನು ಮಾತಾಡಿದ್ದಾರೆ, ಮುಂದಿನ ಪೀಳಿಗೆಗೆ ಅವರ ಜೊತೆಯಲ್ಲಿ ಇದ್ದವರು ನಮಗೆ ಸಿಗುವಂತಾಗಬೇಕು. ಅದನ್ನು ಕೂಡ ನಾವು ಬರೆದಿಡುವಂತಹ ಕೆಲಸಗಳು ಆಗಬೇಕು. ಕಾರಂತರ ಬಗ್ಗೆ ನಾವು ಯಾರು ಕಾರಂತರನ್ನು ನೋಡಿಲ್ಲ. ನಾವು ಅವರ ವಿಚಾರಗಳನ್ನು ತಿಳ್ಕೊಂಡು ಗೂಗಲಲ್ಲಿ ತಿಳ್ಕೊಂಡು ಮಾತಾಡುವ ಕಾಲ ಇನ್ನೊಂದು ಕೆಲವು ವರ್ಷದ ಹಿಂದೆ ಬರ್ತದೆ. ಅಷ್ಟು ಜನ ಪರಿಚಯ ಇದ್ದವರನ್ನು ಕೂಡ ಸೇರಿಸಿಕೊಂಡು ಇದನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸ ನಮ್ಮ ವಿಚಾರಗಳಿದೆ. ನಮ್ಮ AC ಅವರು ಕೂಡ ಈಗ ಉಲ್ಲೇಖ ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇದನ್ನು ಅಭಿವೃದ್ಧಿ ಪಡಿಸುವಂತಹ ಕೆಲಸವನ್ನು ನಾವು ಕೈಗೊಳ್ಳುವ. ನಾವು ಒಂದು ಪ್ರಪೋಸಲ್ ಅನ್ನು ಇಲ್ಲಿಂದ ಕಳಿಸಿಕೊಡುವ. ಸರ್ಕಾರದಿಂದ ಅನುದಾನವನ್ನು ಪಡೆದು ಮುಂದಿನ ದಿವಸಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಿರಿಯರ ಅವರ ಮಗಳು ಕೂಡ ಬೆಂಗಳೂರಿನಲ್ಲಿ ಇದ್ದಾರೆ, ಅವರ ಗಮನಕ್ಕೂ ತಂದು ಯಾವ ರೀತಿಯಲ್ಲಿ ಇದನ್ನು ಅಭಿವೃದ್ಧಿ ಪಡಿಸುವುದು ಆ ನಿಟ್ಟಿನಲ್ಲಿ ಕೆಲಸಗಳು ಆಗಬೇಕಿದೆ ಅನ್ನೋ ವಿಚಾರವನ್ನು ಹೇಳುತ್ತಾ, ಎಲ್ಲ ಹಿರಿಯರು ಇಲ್ಲಿ ಬಂದು ಸೇರಿದ್ರಿ, ತುಂಬಾ ಹೊತ್ತಿನಿಂದ ಕಾಯ್ತಾ ಇದ್ದೀರಿ. ನಿಮಗೆಲ್ಲ ಶುಭವಾಗಲಿ. ಕಾರಂತರ ಈ ಶುಭ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದಂಥ ಕರ್ನಾಟಕದ ಸರ್ಕಾರದ ಅಧಿಕಾರಿಗಳಿಗೂ ಕೂಡ ಎಲ್ರಿಗೂ ಶುಭ ಹಾರೈಕೆಗಳನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.